ಅನುಸರಿಸುವ ಓರೋಣಿ. ಅವರಿಗೆ ಸಮಯ ಪ್ರಜ್ಞೆಯೇ ಇಲ್ಲ. ಮಾರಿ ಹಿಡಿದವ. ಹೌದು. ಇವಳ ಕಪ್ಪಾದ ಕೇಶ ಶೃಂಗಾರ ಭರಿತ ವೇಷ ನಳಿ ತೋಳುಗಳ ಪಾಶ ಮರೆಸಿ ತೆನ್ನಯ ರೋಷ ತಡೆದರೆನ್ನನು ಈಶ. ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯಳು ಅಂಬಿಗಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸೆ ಅಂಬುನಿಧಿಯ ಕೈ ಮುಗಿದು ಅಂಬುಜ ಜನವಾಣಿಯರ ಪಾದಾಂಬುಜಕ್ಕೆ ಕೊಡಮಡುತ್ತ ವರ್ಣಿಪೆ ನೀ ಕಥಾಮೃತವ. ಜಯತು ಜಯತು ಆದಿಮಾಯೇ ನಿನಗೆ ಸರಿ ಉಂಟೇನಾ? ಪಿಡಿಯಲ್ಲಿ ಹಾಕಿದ ಕೈ ಸಿಕ್ಕಿತು. ನೀ ಮರೆಯೊಳಿಯುವುದೆಂದು ಮರುಗಬೇಡ ವಿಧಾನ ವಿಧಾನ ಆದಿತಮ್ಮ ಆದಿವಾಯ
ಶ್ರೀಹರಿಯನ್ನು ಸೇರಿದ ಕಾರಣ ಆತನು ಯೋಗ ನಿದ್ರೆಯಲ್ಲಿದ್ದಾನೆ. ಇದು ಈಗಲೇ ಅವರನ್ನು ಬಿಟ್ಟು ಹೋಗುತ್ತೇನೆ. ಮನದಲ್ಲಿ ಎಚ್ಚರಗೊಂಡಂತ ಬಂದಂತಹ ದಾನವರನ್ನು ಕೊಂಡು ನಿನ್ನನ್ನು ರಕ್ಷಿಸುತ್ತಾನೆ. ಇದು ಈ ಸುದರ್ಶನ ಚಕ್ರವನ್ನು ಆತನಿಗೆ ನೀಡಬಹುದು. ನಾನು ಎಲ್ಲಿರ್ಬೇಕಮ್ಮ? ಶ್ರೀಹರಿಯ ನಾಭಿ ಕಮಲದ ನಾಳದಲ್ಲಿ ಬರೆಯಾಗಿರುತ್ತಂದ ಯೋಗ ಮಾಯೆಯೋ ನಳಿನ ರಾಮನು ಯಾವ ಜಾತಿ ನಿನಗೆ ಜಾತಿ ಅಂತದಕ್ಕ? ನೀ ಪೋರ ನೀ ಬಾರ ಇಲ್ಲಿ ಅದೇ ಜಾತಿ ನೀನು ಕೂಡ ಅದೇ ಹೌದೇನ? ನೀನು ಮೇಲೆ ಕುಳಿತುಕೊಂಡಿದ್ಯಲ್ಲ, ನಮ್ಮನ್ನೇ ನೋಡಿದೆಯಾ? ನೋಡಬಾರ್ದ? ನೋಡಬಾರ್ದು ಯಾವ ಶಾಸ್ತ್ರದಲ್ಲಿ? ನೋಡು ನಿನ್ನ ಸ್ವಭಾವ ಏನಾಗಿದೆ ಗೊತ್ತಾ? ಅಪಹಾಸ್ಯವಾಗಿ ಹೋಗಿದೆ. ಎಲ್ಲ ನಗಾಡ್ಬೇಡ, ಗೊತ್ತಾಯ್ತಲ್ಲ? ಅಂತ ಆಗ್ಲಿಕ್ಕಿಲ್ಲ. ಯಾರು ನೀನು? ಯಾಕೆ ಕುಡಿತೆ? ಯಾಕೆ ಮೊದಲು ಖಂಡ ಗಂಗೈ ಚಮಣಿ ಚೈವ ಸಿಂಧು ನರ್ಮದೆ ಗೋದಾವರಿ ಸರಸ್ವತಿ ನೀವು ವರ್ಷ ಬರಬೇಕು. ಅದೆಂತ ಮಾಂಗಲ್ಯ ಸಂತೆನ ನನ್ನ ಜೀವನ ನಿನ್ನ ಅಪ್ಪನ ಹೇಳಿದಾಗ ಅರ್ಥ ಕರ್ಮವೇ ಮಂತ್ರ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ. ಅದು ನಿನಗೆ ಅರ್ಥ ಆಗ್ತದೆ. ಅದು ಅವರ ಹೊಸ ಜೀವನ, ದಾಂಪತ್ಯ ಜೀವನ ಈಗ ಆರಂಭ ಆಗುದು. ನಿನ್ನದಿಂದ 53 ದಿನ ಕಳೆದ್ರೆ ನಿನ್ನ ಜೀವನ ಮುಗೀತು ಅಲ್ಲಿಗೆ. ಮತ್ತೆ ಮೂರ್ತಿ ಕಟ್ಟಿ ಮೂಲೆಯಲ್ಲಿ ಬಿಡುವುದು. ಬಿಂದು ಎಲ್ಲಿಗ ಚಾರಂಪುರಿ ಎಲ್ಲಿ ಪುರ ಈ ಕೋಣನಿಗೆ ಹುಟ್ಟಿದವನೇ ಮುಕ್ಲಿಕ್ಕೆ ಬದುಕುದು ಅವಾಗ. ಮತ್ತೆ ಮಂತ್ರ ಸಂಸ್ಕೃತದಲ್ಲಿರೋದು. ನಿಮಗೆಲ್ಲ ಯಾವಾಗ ಅರ್ಥ ಆಗಲಿಕ್ಕೆ ಅವ ಸಾಯುವಾಗ ಇನ್ನು ಅಲ್ಲಿಗೆ ಹೋಗು ನೀನು. ಮಗನೇ ಅಮ್ಮ ಏನು ಯಾರು ಹೇಳುದಿಲ್ಲಲ್ವಾ? ಹೇಳುದಾದ್ರೂ ಎಲ್ಲಿಗೆ? ಯಾರ ಕೈಯಲ್ಲಿ ಏನು ಇಲ್ಲ, ಮತ್ತೆ ಎಲ್ಲಿಗೆ ಹೇಳುದು ಇವರು ಕರ್ಮ? ಪುರೋಹಿತ್ರಿ ಮದುವೆಗೆ ಬಂದದ್ದು ನೋಡುವುದಕ್ಕೆ ನೋಡುತ್ತಾ ಕುಳಿತಿದ್ದಾರೆ, ತಪ್ಪದು. ನೋಡ್ತಾ ಊಟಕ್ಕೆ ಆಗುವ ಗಟ್ಟಿ ಪಾಯಸ ಗುಟ್ಟಿಕೊಂಡು ಹೋಗ್ಲಿಕ್ಕೆ ಬಂದವರ ಒಂದು ಉಡುಗೊರೆ ಕ್ರಮ ಉಂಟು. ಅದಕ್ಕೆ ಎದ್ದು ಬಂದಿಲ್ಲ ಅಂತ ಹೇಳುವುದ? ಅವರೆದ್ದು ಬರುವುದಿಲ್ಲ ಪುರೋಹಿತ್ರಿ. ಯಾಕಿಲ್ಲ? ಕಾರಣ ಇದೆ. ನಾವು ಲೇಖನ ಕೊಡುವಾಗ ಒಂದು ಸೂಚನೆ ಕೊಟ್ಟಿದ್ದೀವಿ. ಏನು ಅಂತ? ಆಶೀರ್ವಾದವೇ ಉಡುಗೊರೆ. ಮತ್ತೆ ಎಲ್ಲಿಗೆ ಕರ್ಮ ಜನ ಆಗುದು? ಮನೆಯಲ್ಲೇ ಕೈ ಎತ್ತಿ ಬಿಡುವುದು. ದೇವರು ಒಳ್ಳೇದು ಮಾಡ್ಲಿ ಅಂತ. ಅವರಿಗೆ ವಸ್ತು ಉಳಿಯಿತು, ಸಮಯ ಉಳಿಯಿತು. ಇಷ್ಟ ಹದ್ದೇ ಪುಣ್ಯ ಜನ. ಪುರೋಹಿತ್ರಿ ಆದ್ರೂ ನೋಡಿ ಸಭೆಯ ಹಿಂದಿನಿಂದ ಏನೋ ಒಂದು ನಿಮ್ಮನ್ನೇ ನೋಡಿ ಗುಸುಗುಸು ಮಾತಾಡುವುದು. ಅವರಿಗೆ ಗುಸುಗುಸು ಮಾಡುತ್ತಲೇ ಇರುವುದು. ಮನೆಯಿಂದ ಬಂದಿದ್ದಾರೆ, ಇರುವೆ ಬಂದಿದೆ ಏನು ಕರ್ಮ? ಇಲ್ಲಿ ಮಲಗಲಿಕ್ಕೆ ನಾವು ಹೇಳುವುದಿಲ್ಲ, ಮಾಡ್ತಾ ಇರಲಿ ನಾವು ಮುಂದುವರಿಸುವ. ಹಾಗಲ್ಲ ಪುರೋಹಿತ್ರಿ, ಆ ಗುಸುಗುಸು ಮಾತಿನಲ್ಲಿ ವಿಶೇಷತೆ ಇದೆ. ಇಂತಹ ಒಂದು ವಿಶೇಷವಾದಂತಹ ಮದುವೆಯಲ್ಲಿ ಬ್ರಾಹ್ಮಣರ ಕೈಯಿಂದ ಬ್ರಹ್ಮ ಪ್ರಸಾದವಾಗಿ ಮದುಮಕ್ಕಳಿಗೆ ಏನಾದ್ರೂ ಒಂದು ಉಡುಗೊರೆ ಕೊಟ್ಟರೆ ಒಳಿತು ಅಂತ. ಅಯ್ಯೋ ಕರ್ಮವೇ, ಬ್ರಾಹ್ಮಣರು ಕೊಡ್ಲಿಕ್ಕೆ ಉಂಟ, ಮತ್ತೆ ಕೊಡುವುದಲ್ಲದೆ ಏನ್ ಕೊಟ್ಟಿರುವುದು ಬ್ರಹ್ಮ ಪ್ರಸಾದವೇ ಹಾಗುಂಟಾ? ಹಾಗಾದ್ರೆ ಹೀಗೆ ಮಾಡೋಣ, ಹೇಗೆ ಶಾಸ್ತ್ರಕ್ಕೆಲ್ಲ ಪುರೋಹಿತನ ಕೈಯಿಂದ ಮದುಮಗನ ಕೊರಳಿಗೆ, ಮದುಮಗನ ಕೊರಳಿಂದ ಮದುಮಗಳ ಕೊರಳಿಗೆ, ಮದುಮಗಳ ಕೊರಳಿಂದ ಯಥಾ ಸ್ವಾಮಿ ಸಂಚಾರಿ ಪಟ್ಟೆ. ನಾನೇ ತಡೆರಹಿತ ಸಂಚಾರಿ ಪುರೋಹಿತ. ಮತ್ತು ಇದು ಹಾಗೆ ಅಮ್ಮ ಇನ್ನು ನಿಲ್ಲಿಸಿಕೊಡು. ಅದು ನೀನು ಹಟ್ಟಿಂದ ಜನ ಬಿಡುವುದೇನ ಕರ್ಮದವನೇ. ಮದುಮಗಳು ನಾಚಿಕೊಂಡು ಮೆಲ್ಲಗೆ ಬಂದ್ರೆ ಸಮಯಕ್ಕೆ ಸರಿಯಾಗಿ ಮುಗಿಬೇಡ ಮಗ. ಇವತ್ತು ಸ್ವಲ್ಪ ತಡಾಗಿದೆ ಆರಂಭ ಆಗುವ ನಮ್ಮ ಮದುವೆ ಕಾರ್ಯಕ್ರಮ. ಇದು ಮಗ, ನಿನ್ನ ಗುರು ಹಿರಿಯರು ಬಹಳ ಮಂದಿ ಇದ್ದಾರೆ ಇಲ್ಲಿ. ಒಂದಿಷ್ಟು ಎಲ್ಲ ಮುಗಿಸಿ ಹೋಗ್ಬೇಕು. ಸ್ವಾಮಿ ಶಾಸ್ತ್ರ ಮುಗಿಲಿಲ್ಲ, ಇಷ್ಟೇ ಉಂಟಷ್ಟೇ. ನಿಂತಿರೋ ಇಲ್ಲಿ ನಮಸ್ಕಾರ ಮಾಡಿ ನೀವು ಸಹ 2 ಮಾತು ನೋಡೋಣ. ಇವತ್ತು ಅಕ್ಷರಕ್ಕೆ ಇರಿಸುವ ದೀರ್ಘ ಟೆಸ್ಟ್ ಅಂತ ನಿಮಗೆ ಕೊಡ್ತೇವೆ. ಇಲ್ಲಿಯೂ ಕೊಡ್ತೇವೆ, ಅಲ್ಲಿಯೂ ಕೊಡ್ತೇವೆ. ಉಂಟಲ್ಲ, ನೀವು ಹೇಳಬೇಕು, ನಾವು ಕೇಳಿ. ಅದನ್ನು ತೆಕ್ಕೊಳ್ಬೇಕು. ನನ್ನ ಗಂಟೆಲ್ಲ ವಶ. ಸರಿ, ನಾನು ಹೇಳಿದ ಹಾಗೆ ಹೇಳಿ. ಓ ನನ್ನ ಬಂಧು ಮಿತ್ರರೇ, ಇಲ್ಲಿವರೆಗೆ ಬಂದು ಮಾಲಿನಿಯನ್ನು ಮದುವೆ ಕಾರಣ ನಾನು ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗುತ್ತೇನೆ. ಸರಿ ಸರಿ ಸರಿ, ಎಲ್ಲಿದೆ ಕೈ ಎತ್ತಿ. ಅಮ್ಮ ಇವರೇನು ಒಳಗೆ ಹೋಗಿ ಹಾಲು ಕುಡಿ. ನನ್ನ ಕಾಲಿಗೆ ಹಿಡಿಬೇಕು ಅಂತಿಲ್ಲ. ತಿರುವಾದಿರ ಕಥಕ್ಕಳಿ ಎಲ್ಲ ಕೇರಳದಲ್ಲೆಲ್ಲವೇ, ಇನ್ನು ಸ್ವಲ್ಪವೇ ಇರೋದು.
ಅಷ್ಟಪುತ್ರಿ ಭವ ಅದು ಕೊಡಿ ಒಳಗೆ. ಅಮ್ಮ ಮುಂದಿನ ಕಾರ್ಯಕ್ರಮ ಏನು? ಅಲ್ಲ, ತ್ವರಿತಗತಿಯಲ್ಲಿ ಆದ್ರೂ ಮದುವೆ ಮಾತ್ರ ಬಹಳಷ್ಟು ವಿಜೃಂಭಣೆಯಿಂದ ನಡೆಸಿಕೊಟ್ಟಿದ್ದೀರಾ ನೀವು. ಏನಪ್ಪ ನೀವು ನಡೆಸಿಕೊಟ್ಟಂತ ಈ ಕಾರ್ಯಕ್ರಮಕ್ಕೆ ಸಂಭಾವನೆ ಒಳಗಡೆ ವ್ಯವಸ್ಥೆ ಮಾಡಿಸ್ತೇನೆ. ನೀವೆಲ್ಲಿರ್ತೀರಿ? ಒಳಗಡೆ ಖಜಾನೆ ಹತ್ತಿರವೇ ಇರ್ತೀನಿ. ಅಲ್ಲಿಗೆ ಬರ್ತೇನೆ. ಎರಡು ಕಡೆ ಉಳಿಸಿಕೊಂಡದ್ದು ಬೇರೆ ಉಂಟು. ಹೌದು. ನಾಳೆ ಬಹಳ ದೂರ ಉಂಟು. ಹೌದಪ್ಪ. ಇದು ಮತ್ತೆ ಬೇರೆ ಮತ್ತೊಂದು ವಿಶೇಷವಾದಂತಹ ಕಾರ್ಯಕ್ರಮ ನಿಮ್ಮಿಂದಲೇ ಆಗ್ಬೇಕೆನ್ನೋ ನನ್ನ ಆಸೆ. ಮುಗಿಬೇಕು ಅಂತ ಹೇಳ್ತೀರಿ, ಮುಗಿಸುವುದಿಲ್ಲ ನೀವು. ಇಲ್ಲ, ಇಷ್ಟು ಜನ ತ್ರಿಪಳಿಗರಿಗೆ ಭೋಜನದ ವ್ಯವಸ್ಥೆಯನ್ನು ನೀವು ಮಾಡಿಸ್ಬೇಕು. ಭಟ್ರು ಹೇಳಿದ್ರು ಎಲ್ಲ ವ್ಯವಸ್ಥೆ ಉಂಟಲ್ಲಿ. ಸರಿ, ನೀವು ಅಲ್ಲೇ ಇರ್ತೀರಾ? ನಾನು ಅಲ್ಲಿ ಇರ್ತೇನೆ. ಕೂಡಲೇ ಬರ್ತೀನಿ. ಆದೀತು. ತುಲೆಪ್ಪ ಮಹಾರಾಣಿನ ಮಗಳನ್ನ ಮದುವೆ ಭಾರಿ ಗೌಜಿದ ಒನಸುಂಡಿಗೆ ಪ್ರತಿಯೊಂದು ಒನಸು ಮತ್ತೊಂದೇ ಬೋರ್ಗೆ ಏರ್ ಲಂಚನೆ ಹೋಯ್ತಾರೆ ಮುಖ ಅರೊಂಜಿ ಬಂಡೇರಿ ಪ್ರತಿಯೊಬ್ಬರಿನ ಕೈತಾರೆ ಬರ್ತದೆ ಭಾತಿರ್ ಪೌರಂಗ್ ಪಿರಾಯ ಅಂಡು ಪುರೋಹಿತರೆ ಈರೇಸ್ ಒಳಗೆ ಮಾಡಂತ ಪುಚ್ಚಲ್ಲೇ ಕಾಂತಿ ಗೋಪರನ್ನ ಒಣಸು ನನ್ನ ಪಣಿ ಕೊಡ್ತುಂಟು ಈರೇ ಸುಧಾರಿಸಿರ್ಲಿ ಪುರೋಹಿತರೆ ಬಂಡೇರಿ ಎಂಕ ಪಿರಾಯಿನ ಬೆಳೆಗೆ ಅಂತ ಜಾತಿ ಏನೇನು ಕರ್ಕೊಂಡು ಸುಧಾರಿಕೊಂಡು ನನ್ನ ಗೊತ್ತಾಡಿದಿಲ್ಲ ಮತ್ತೆ ನಿಕ್ಕೆ ಮೇಲ್ ನೋಡ್ತಾರೆ ಅತಿ ಲಕ್ಕೆರಣ್ಣ ನಿಕ್ಲಿಗೆ ಅಮಸರ್ ಉಂಟು ಹಾವು ಮಲ್ಲೆಜ್ಜಿ ಗೋಪರ್ನ ಪೊಲೀಸ್ ಆದಿರಿಂದ ಫೋನಾಗ 4 ಜನ ಜವಣಿಯರು ಕಾತುಗಳು ಒಂದಿರಿ ಹೋಯ್ಲೆ ಕಾನೆ ಕೊರ್ಪೇರಿ ಫಲಾರ ನಂಚಿ ಪೊಲಿ ಮನಸ್ಸು ಮಾಡಿ ಮೂಜಿ ಬಗಿತ ಪಾಯಸ ಉಂಟಿಗೆ ಐದು ಹೋಳಿಗೆ ಉಂಟು ಗಟ್ಟಿಗೆ ಹೋಳಿಗೆ ತಿನ್ನಿ ತೊರೆ ಫಿರಾಡ್ತು ಜಿಲ್ಲಾ ಜೀಪೆ ತಿಂದ ಕುದುರೆ ಜಿಲೇಬಿ ಉಂಟಿಗೆ ಐದು ಲಾಡು ಉಂಟು ಎಂಚಿನ ಮಗ ಲಾಡು ಉಂಟು ಬಂದಾಗ ಪಣಿ ಕಪ್ಪಿದ ಲೆಕ್ಕ ಹಾಕೊಂಡ್ರು ಅಡ್ಡಕ್ಕೇನೋ ನಮಗೆ ಈತು ಮಲ್ಲ ಸಭೆ ಬಟ್ಟೆ ಲೆಕ್ಕದ ಮತ್ತೆ ಇದು ಸಭೆಗೆ ಮಾತ್ರ ಬರೋಡ್ತೇವ ಒರಿವರಿಗೆ ಒಂದೇ ಲಾಡು ನಿಕ್ಕು ಒರಿಯಾಗ ಮಾತ್ರ ಅಡ್ಡು ಕೊಡಂಡ ಆಮೆಲ್ಲ ಹಾಕೊಂಡು ಬಲ್ಲ ಸ್ವಲ್ಪ ಪಾನ್ ಕೊಡಿ ಚಂದ ಬರ್ತಲ್ಲ 6 ಬತ್ತನ ಐತೆ ಅದು ಅಡ್ಡೋಡು ಕುಲೊಂದೆ ನಾವು ಒರಿವತ್ರ ಮಾತ್ರ ಸಿಕ್ಕು ಆ ಬುಕ್ಕಂಜಿ ಚಣಿಲು ಲೆಕ್ಕೊಂದು ಬರಡವಲ್ಲ ವರಬದ್ಧರಾಗಿ ದೇವಲೋಕವನ್ನೊಳಗಿದೆಯಾ ದೇವಾನುದೇವತೆಗಳನ್ನು ಬಡಿದಾಡಿಸಿ ನಾಲ್ಕರ ಪೀಠವನ್ನೇರಿಕೊಂಡೆಯ ಮತ್ತೆ ಜೀವನದ ಪ್ರತೀಕವಾಗಿ ಸಂತಾನ ಭಾಗ್ಯವನ್ನು ಪಡೆಯಬೇಕಂತ ಹಾಗಾಗಿ ಪಾತಾಳಾಧಿಪತಿಯಾದಂತಹ ವಿದ್ಯುನ್ಮಾಲಿ ಮಹಾಪ್ರಭುಗಳ ಕೈ ಹಿಡಿದು ಅವರ ಜೊತೆಗಿನ ಸುಖ ದಾಂಪತ್ಯ ಜೀವನದಿಂದ ಮಗನೋರ್ವನನ್ನು ಪಡೆದುಕೊಂಡೆ ಮಹಿಷ ಎಂಬುದಾಗಿ ಹೆಸರನ್ನಿರಿಸಿದ್ದೇನೆ ಮಗು ಆಡುತ್ತಾ ಬೆಳೆಯುತ್ತಿರುವುದನ್ನು ಕಂಡಾಗ ಮನಸ್ಸಿಗೆ ಹರ್ಷವಾಗುತ್ತಾಯಿತು ನನ್ನವರಾದ ಸ್ವರ್ಗವನ್ನು ಏರಿದವರು ಹೋಗಿ ಬಹಳಷ್ಟು ಸಮಯವಾಯಿತು ಅಲ್ಲೇ ವಿಚಾರವೇ ಗೊತ್ತಾಗಲಿಲ್ಲವಲ್ಲ ಹೀಗೆ ಏನ ನೋಡುದು ಅಲ್ಲೇ ಇಲ್ಲ ಬಂದ ಏನದು ಓ ಅಮ್ಮ ಹೌದೇನು ಬೆದರುತ್ತಾ ನನ್ನ ಕಡೆಗೆ ಓಡೋಡಿ ಬಂದೆ ನೀನು ಯಾರು ನೀವು ಏನು ಇಷ್ಟು ಬೇಗ ಪರಿಚಯ ಮರ್ತೋಯ್ತಾ ಮುಖ ನೋಡುವಾಗ ಪರಿಚಯ ಸಿಗದ ಕಾರಣವೇ ಕೇಳಿದ್ದಲ್ರಿ ಅದು ಕಟ್ಟ ಹೀಗೆ ಏನು ಅಲ್ಲಿಂದ ಇಲ್ಲಿ ಬರುವಾಗ ಎದ್ದು ಬಿದ್ದು ಓಡಿ ಬಂದೆ ಮುಳ್ಳಿನ ಬಲ್ಲೆಗೆ ಬಿದ್ದಿದ್ದೇನೆ ಹೀಗಾಗ್ತದಲ್ಲ ರಕ್ತ ಸ್ವರದೆಲ್ಲ ಕೆಲವು ಕಜ ಹೌದು ನಾನು ದೊರೆಗಳ ಸೇವ್ ಮಾಡುದು ದೊರೆಗಳ ಸೇವ್ ಮಾಡುದು ಸೇವೆ ಮಾಡುವವನಿಗೆ ಎಲ್ಲಿಂದ ಬಂದೆ ಗುರುಪುರ ದೂರ ಉಂಟಾ ಮತ್ತೆ ದೂರ ಇಲ್ವೋ ಗುರುಪುರ ಓ ಸುರಪುರದಿಂದ ನನ್ನವರ ಜೊತೆಗೆ ದೇವಲೋಕಕ್ಕೆ ಹೋದವನೇ ಅಲ್ಲಿಂದ ಬಂದೆಯಾ ಏನು ತಂದೆ ವಿಷಯ ಹೇಳು ನನ್ನ ಕಾಂತ ಪಾಂಡೇಶ್ವರ ಪ್ರಾಣೇಶ್ವರ ಎಲ್ಲರೂ ಓಟು ಹಾಕಿಸಿ ಆ ಓಮಿನಿ ಕಾರಿನವರನ್ನು ಅನಿಮಿಷರನ್ನು ಬಡಿದಟ್ಟು ಹೋದ್ದು ಹೌದು ವಿಷಯ ಗೊತ್ತಾಯ್ತು ಎಲ್ಲ ಉದ್ದಕ್ಕೆ
ಯುದ್ಧಕ್ಕೆ ಬಂದ್ರು. ಎಲ್ಲರೂ ಉದ್ದವಾಗಿ ಯುದ್ಧಕ್ಕೆ ಬಂದರು. ಬರುವಾಗ ಕಾಯ್ದಿನ ಹಿಡ್ಕೊಂಡೇ ಬಂದ್ರು. ಏನದು ಕಾಯ್ದಿನ ಆಯುಧ? ಅಗ್ನಿ ಬಂದ. ಮೊದಲಾಗಿ ಅಗ್ನಿ ಬಂದ, ಬೆಂಕಿ ಕಾರುತ್ತಾ ಯಾರು ಅಸ್ತ್ರ ಬಿಟ್ರು, ನಂದಿ ಹೋದ, ಓಡಿ ಹೋದ. ಆಮೇಲೆ ಓರೋಣಿ ಬಂದಲ್ಲ, ಅದ್ಯಾರು? ಮಳೆ ಸುರಿಸುವ ಓರೋಣಿ. ಅವನಿಗೆ ಸಮಯ ಪ್ರಜ್ಞೆಯೇ ಇಲ್ಲ. ಮಾರಿ ಹಿಡಿದವ. ಹೌದಪ್ಪ. ಅಕಾಲಕ್ಕೆಲ್ಲ ಸುರಿಯುವುದು, ತೊಂದರೆಯೇ ಕೊಡುವುದು. ಕಾರ್ಯಕ್ರಮವನ್ನು ಪೂರ್ತಿ ಹಾಳು ಮಾಡಿ ಹಾಕಿ ಹೋಗುವುದು. ಆದ್ರೆ ಒಂದು ವಿಷಯ ಉಂಟು. ಏನು? ಒಳ್ಳೆ ಬಂದ, ಇನ್ನು ಬರ್ಲಿಕ್ಕಿಲ್ಲ. ಯಾಕೆ? ಒಳ್ಳೆ ರೀತಿಯಲ್ಲಿ ಬಂದ, ಇನ್ನು ಬರ್ಲಿಕ್ಕಿಲ್ಲ. ಯಾಕೆ? ಪೆಟ್ಟುದಿಂದ. ಪೆಟ್ಟು ತಿಂದ ನಂತರ ಬರುವುದಿಲ್ಲ, ಬರ್ಲಿಕ್ಕಿಲ್ಲ. ಸಮಯ ಪ್ರಜ್ಞೆ ಇರಬೇಕು ಅವನಿಗೆ. ಇನ್ನು ಬರ್ಲಿಕ್ಕಿಲ್ಲ. ಆಗ ಕುಂಬಾರ ಬಂದರಲ್ಲ, ಅವನಿಗೆ ಎನ್ನಲ್ಲಿ ಕೆಲಸ? ಅವ ಅಲ್ಲೇ ಇರುದು ಕುಂಬಾರ, ಧನಾಧಿಪ ಕುಂಬಾರ. ಅದು ಕುಬೇರ. ಆಗ ಅವ ಪುಷ್ಕಕ್ಕನ ಎಮ್ಮನಲ್ಲಿ ಬಂತು. ಅದು ಪುಷ್ಪಕ ವಿಮಾನದಲ್ಲಿ. ಅದು ಕೂಡ ಅಂತರಿಕ್ಷದಲ್ಲಿ ಬಂದದ್ದು. ಎಲ್ಲಿಂಟು? ಅಂತರಿಕ್ಷ ಮಾರ್ಗ. ಅಲ್ಲೇ ನಿಂದು ರಾಣಿಗೆ ಜೋರು ಮಾಡಿದ. ಯಾಕೆ? ಯುದ್ಧಕ್ಕೆ ಬಂದಿದಲ್ವಾ? ಹೀಗೆ ನೋಡಿದ್ರು. ಮಗನೇ, ಅಲ್ಲಿ ಬಂದಿದ್ದೀಯಾ? ನಿಲ್ಲು. ಹಿಂದೆ ಕೈ ಹೊಟ್ಟುಕೊಂಡು. ಯಾರ ಹಿಂದೆ? ಅವನು ಬಂದ. ಯಾಕೆ? ಬತ್ತಳಿಕೆ ಇಳಿಯುವಂತಹ ಆಯುಧವನ್ನು ತೆಗೆಯಬೇಕು. ಬಿಲ್ಲೆತ್ತಿ ನಾರಿ. ಬಿಲ್ಲನ್ನೆತ್ತಿ. ಬಿಲ್ಲೆತ್ತಿ ನಾರಿ. ಬಿಲ್ಲನ್ನೆತ್ತಿ ನಾರಿಗೆ ಜೋಡಿಸಿ. ಅಲ್ಲಿಗೆ ಬಾಣವನ್ನು ಪ್ರಯೋಗಿಸಿದ್ದ. ಒಂದೇ ತಾಗಿದ್ದೆ ತಡ. ಪಂಡಿತ ಸಾಕವರಿಗೆ ಒಂದು ಇಳಿಸಿದ್ರೆ ಪುಡಿಯಾಗಿ ಹೋದ್ರೆ ವಿಮಾನಲ್ಲವಾ? ವಿಮಾನಲ್ಲವಾ? ವಿಮಾನ ಓಡಿದ. ಆಗ ನೋಡಿ ರಾಯನ ಹಿಂದಿನಿಂದ ವಾಯು. ರಾಯರ ನನ್ನವರಿಗೆ ಗೊತ್ತಾದದ್ದು ಹೇಗೆ? ಮೆಲ್ಲ ಬಂದದ್ದು. ಹೌದಾ? ನಾನು ಬೆನ್ನ ಹಿಂದೆ ಇದ್ದೆ ಅವರದು. ನಿನಗೆ ಗೊತ್ತಾಯ್ತು ವಾಯು ಬಂದದ್ದು. ಎಚ್ಚರಿಸಿದ್ದೆ, ರಾಯರೇ ಅಕೊಳ್ಳಿ ವಾಯು ಬಂತು ಅಂತ. ನಮ್ಮ ರಾಯರು ಕಡಿಮೆ ಇಲ್ಲ, ಗೊತ್ತಾಯ್ತಲ್ಲ? ಬಿಡ್ಲಿಕ್ಕೆ ಶುರು ಮಾಡಿ. ಏನು ಅದು? ಅವನ ಮೇಲೆ ಬಾಣ ಪ್ರಯೋಗ ಮಾಡಿದ್ರು. ಅದರಿಂದ ಬರುವಂತಹ ಶಬ್ದ, ಬಾಣದ ಶಬ್ದ ಮತ್ತು ವಾಯು ಬಂದವಯ ಓಡಿ ಹೋದ. ಆಮೇಲೆ ಎತ್ತ ಡಬ್ಬ ಈ ಕಡೆ ನೋಡ್ತೀನಿ, ಏನೇ ಮಾಡ್ತಾ ಉಂಟು. ಹೇಗೆ ಬಂತು? ಏನೇ ಕೋಣೆಯ ಮೇಲೆ ಬರುವ ಎಮ್ಮೆ. ಅದು ಯಮ್ಮ. ಕೈಯಲ್ಲಿ ಪಾಶಿ ಹಾಕೆ. ಕೈಯಲ್ಲಿ ಪಾಶಿ ಇತ್ತು. ಅದು ಪಾಶ. ಪ್ರಾಣ ಕುಚ್ಚಿಗೆ ಹಾಕಿ ನೋಡಿಗೆ ಹಾಕುವಂತ ಹಗ್ಗ. ಹೇಳಿದ್ದು ನಿಲ್ಲಿಸಿದ್ರು. 4 ಕೊಟ್ಟರು, 9 ನಾನು ಹೋಗಿ ಮೆಟ್ಟಿದ್ದೇನೆ ಅವರಿಗೆ. ನನ್ನವರು ಹಿಡಿದದ್ದೇನೋ ಸಹಜ, ಆದ್ರೆ ನೀನು 9 ಮೆಟ್ಟಿದ್ಯಾಕೆ? ಅವರ ಮೇಲೆ ಹಾಗೆ ಉಂಟು. ನಿನಗೇನು ಹಾಗೆ? ಮೊನ್ನೆ ಪ್ರೀತಿಯ ಅಜ್ಜಿಯನ್ನು ಕೊಂಡು ಹೋದ ಕಾಫಿ ಮಗ. ಪ್ರಾಯ ಎಷ್ಟು? ಹೆಚ್ಚಿಗೆ ಆಗ್ಲಿಲ್ಲಮ್ಮ. ಆದ್ರೆ ಎಷ್ಟು? 99. ನಿನ್ನ ಆಸೆ ಎಷ್ಟು? ನಮಗೆಲ್ಲರಿಗೂ ಆಸೆ ಇತ್ತು. ಏನು? ಶತಕ ಬಾರಿಸ್ಬೇಕು ಈ ಸಲ. ಅದಕ್ಕೆ ತಡೆ ಒಡ್ಡಿದನ ಸರಿ ಬಾರಿಸವನಿಗೆ. ಹೌದು, ಇನ್ನು ಅವರು ಬಾರಿಸ್ಲಿಕ್ಕೆ. ಇನ್ನು ನೀನೇ ಬಾರಿಸಿ. ನಾನೇ ಬಾರಿಸ್ಬೇಕು. ಯಾವುದು ಅಂತೂ ಓಡಿದ್ದಾರೆ ನೋಡಿ. ಆಗ ಕಂಡು ಸುರಪ್ಪ. ಅದನ್ನೆಲ್ಲ ಕಂಡು ಸುರಪ್ಪ ಐರಾವತವನ್ನು ಏರಿ ಅದು ಘನಘೋರ ಸಂಗ್ರಾಮ. ಕೈಯಲ್ಲಿ ಉಜ್ಜರ ಇತ್ತು, ವಜ್ರಾಯುಧ. ಅದವನ ಆಯುಧ. ಹೌದಲ್ಲ? ಒಟ್ಟು ಗಂಡಾಗುಂಡಿ. ಒಟ್ಟು ಜಗಳವೇ ಜಗಳ. ಕೈ ಸಾಕ್ತದ ಅವನದ್ದು? ಇಲ್ಲಪ್ಪ. ಓಡಿ ಓಡಿದ ನೋಡಿ ಪೂರ ಓಡಿದ್ದೆ. ಹೌದಾ? ಎಲ್ಲ ಓಡಿದ್ದೆ. ಯಾರು ಇಲ್ಲ. ರಾಯಣ್ಣ ಎಂತ ಮಾಡುದು? ಎಂತ ಮಾಡುದು? ಏನ್ ಮಾಡುದು? ಆಗಲ್ಲ ಅವರು ಮಾಸಾಣದಲ್ಲಿ ಕುಳಿತದ್ದು. ಮಾಸಾಣದಲ್ಲಿ ಕುಳಿತದ್ದು ನನ್ನವರಿಗೆ ಅಂತ ಗತಿ. ಅದು ನಿನಗೆ ಅಂತ ಗತಿ ಬರುವುದು. ಅದಲ್ಲಮ್ಮ. ಮತ್ತೆ ಅಲ್ಲಿ ಏಳುವ ಮಾಸನ ಇಲ್ಲ. ಅದು ಸಿಂಹಾಸನ ಪಾಪಿ. ಸಿಂಹಾವಿಷ್ಟಾರ ಏರಿ. ಆಗ ಬಂದ್ರು ಯಾರು? ಕುಣಿಯುವವರು. ಗಾನ ವೈಭವ, ನೃತ್ಯ ವೈಭವ ಯಾರು? ಎಲ್ಲ ಸಾಲಾಗಿ ಬಂದ್ರು. ಆಗ ರಂಬೆ, ಒಂದು ಬತ್ತಿ, ಊರ್ವಶಿ, ಮೇಣದ ಬತ್ತಿ, ಮೇನಕೆ, ಮಸಾಲೆ ದೋಸೆ, ಮಂಜುಘೋಷೆ, ಪಿಶಾಚಿ, ವಿಶ್ವಾಚಿ. ನಿನಗದೇ ಗತಿ. ಆರಂಭುಸ. ಅಲ್ಲಿ ಮತ್ತೊಂದುಂಟು. ತಟ್ಟೆಯಲ್ಲಿ ಕುಡಿಯುವುದು. ತಟ್ಟೆಯಲ್ಲಿ ನೀನು ತಿನ್ನುವುದು. ಕುಡಿತಾನೆ ತಟ್ಟೆ. ಅದು ಹರಿವಾಣ ನೃತ್ಯ ಅಂತ ಹೆಸರು. ಅದೇ ಹೆಸರು ಮತ್ತಷ್ಟು ತಂದ. ಏನು? ತಟ್ಟೆಯಲ್ಲಿ ಕುಡಿಯುವುದು ಪುಂಡಿಗಸಿ. ಅದು ಪುಂಡಿಗಸ್ತಲಿ. ಮುದಿಗಾಸ್ತಾಲಿನಿಯ. ನಿನಗೆ ಬರುವುದಕ್ಕಿಲ್ಲ, ಸುಮ್ಮನೆ ಮುಂದೆ ತಂದ ಕುಣಿದಾರಲ್ಲ. ಕುಣಿದು. ಆದ್ರೆ ಮುಂದಿನ ಏನು ಅಂತ ಹೇಳಿ
ಹೌದೇನು? ಒಮ್ಮೆ ಸರಿಯಾಗಿ ನೋಡಿ ಎಲ್ಲರೂ ನಗುತ್ತಲೇ ಇದ್ದಾರೆ. ಯಾಕೆ? ಸ್ವರ್ಗಲೋಕ ನಮ್ಮ ಪಾಲಿಗಾಗಿದೆ. ಹಾಗಿರುವಾಗ ಸಂತೋಷದ ವಿಚಾರ. ನಗುತ್ತಲೇ ಮುಂದುವರಿಸಬೇಕು. ನಗುತ್ತಾ ಮುಂದುವರಿಸಿ. ನಾನು ಕೂಡ ನಗುತ್ತಾ ಹೌದಾ? ಸಾಕು, ನನಗೆ ವಿಚಾರ ಹೇಳಿ ಹಾಗೆ ಹೇಳು. ಎಲ್ಲಾದ್ರೂ ಹೋದ್ರೆ ನಾನು ಪೀಠದಲ್ಲಿರುವಾಗ ರೊಯ್ಯನೆ ಹಾರಿಕೊಂಡು ಲಕ್ಷ ಬಂತು. ಹಾರಾಡಿಕೊಂಡು ಲಕ್ಷ ಅಲ್ಲಿ ಯಕ್ಷ ಬಂದು ನಿಂತದ್ದು ಮಾತ್ರ ಅಲ್ಲ, ನನ್ನವರಿಗೆ ಬರೀ ಎದ್ದು ನಿಂತು ಕೈ ಮುಂದೆ ಮಾಡಿದ್ದೆ ತಡ ಮತ್ತೊಂದು ರೆಕ್ಕೆಯಿಂದ ನನ್ನವರು ಸುಮ್ಮನಿದ್ರೆ ಸುಮ್ಮನೆ ಇದ್ದದ್ದು. ಮತ್ತೆ ಎದ್ದು ನಿಂತದಲ್ಲಿ ಅದರಿಗೆ ಬೂಟು. ಏನಾಯ್ತು ಅವರಿಗೆ? ಏನಾಗಿಲ್ಲ. ಏನಾಗಿ ಹತ್ರ ಹೋಗಿ ನೋಡಿದೆ, ಹತ್ತಿದೆ ಬಿಟ್ಟಿದೆ, ಆಡಿಸಿದೆ. ಏನಾಯ್ತು? ಇಷ್ಟು ದೊಡ್ಡ ಹಾಲಿಗೆ ಹೊರಗೆ ಹಾಕಿ ಸತ್ಯ ನಿಮ್ಮ ನಗುವನ್ನು ನಿಲ್ಲಿಸದೆ ಹೋದರೆ ಇತಿಸುತಿ ಮಾಲಿನಿದನೆಲ್ಲ ಮಾಲಿನಿದನೆಲ್ಲ. ನನ್ನ ಮಗನಿದ್ದಾನೆ, ತರಳ ಮಹಿಷನಿದ್ದಾನೆ. ಆತನನ್ನು ಕರೆದು ಸಕಲ ವಿಚಾರವನ್ನು ಹೇಳಿದೆ ಎಂದಾದರೆ ಆ ದೇವತೆಗಳಿಗೆ ಸರಿಯಾದಂತಹ ಪಾಠವನ್ನೇ ಕಲಿಸುತ್ತಾನೆ. ಮಗನೇ 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 ಮಹಿಷ!
ನಿಲ್ಲಿಸಿರಿ ತಾಯಿ. ಕಂದ ನೋಡಮ್ಮ ನನ್ನನ್ನು ಸರಿಯಾಗಿ ದೋಷಾವೇಶದಲ್ಲಿದ್ದೇನೆ. ತಂದೆಯನ್ನು ಕೊಂದಂತಹ ಯಕ್ಷ 3 ಲೋಕದಲ್ಲಿ ಎಲ್ಲಿ ಅಡಗಿರಲಿ, ಅವನನ್ನು ಕೊಂದು ಮರಿಸಿ ನನ್ನ ಅಪ್ಪನ ಆತ್ಮಕ್ಕೆ ಸದ್ಗತಿ ದೊರಕುವ ಹಾಗೆ ನಾನು ಮಾಡಿ ಒಟ್ಟು ಕಲಿಸುತ್ತೇನೆಂಬುದಾಗಿ ಮುಂದುವರಿದೆಯಲ್ಲ ನಮ್ಮ ಹೊಸ ಪಾಠ. ಹೌದು ಮಗನೇ. ಆದರೆ ಏನು ಅವರೇನು ನಿನಗೆ ಘನವೇ? ಯಾಕೆ ಘನವಲ್ಲ? ಲೆಕ್ಕವೇ ಇಲ್ಲ. ಲೆಕ್ಕ ಇಲ್ಲ? ಇಲ್ಲವೇ ಇಲ್ಲ. ಯಾಕಮ್ಮ? ನಿನ್ನ ಸಾಮರ್ಥ್ಯದ ಮುಂದೆ ಅವರ ಸಾಮರ್ಥ್ಯ ಏನೂ ಇಲ್ಲ ಮಗ. ಏನೂ ಇಲ್ಲ. ಇಲ್ಲ. ಆದರೆ ಅವರು ಯಾವ ಕಾರಣಕ್ಕೂ ಸುಮ್ಮನಿರುವುದಕ್ಕೆ ಸಾಧ್ಯವೇ ಇಲ್ಲ. ಏನು ಮಾಡ್ತಾರೆ? ನೇರವಾಗಿ ಹೋಗುತ್ತಾರೆ ಹರಿಯ ಬಳಿಗೆ, ಹೋಗಿ ದೂರನ್ನು ಕೊಡುತ್ತಾರೆ ಕಂದ. ಒಟ್ಟು ಏನಾಗ್ತದೆ? ಯುದ್ಧವನ್ನು ಮಾಡುವುದಕ್ಕಾಗಿ ಬರುತ್ತಾರೆ. ಯಾರು? ಅವರ ಪಕ್ಷವನ್ನು ವಹಿಸಿಕೊಂಡು ನಾರಾಯಣ ಬರುತ್ತಾರೆ. ಹರಿನಾರಾಯಣ ಬಂದರೆ ತಾಯಿ ಬಂದರೆ ಬರಲಿ, ಅವನಿಗೊಂದು ಗತಿಯನ್ನು ಕಾಣಿಸುವುದಕ್ಕೆ ನಾನು ಮುಂದೆ ಹೋಗ್ತೇನೆ. ಈ ಸಲ ದಾರಿ ಮಧ್ಯೆ ಸಿಕ್ಕಿದರೆ ಸಾಕು, ಅವನನ್ನು ಹರಿದು 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 ತುಂಡು ತುಂಡು ಮಾಡಿ ಬಿಸಾಡಿ ಬರುವುದವರಿಗೆ ದಾರಿಯಾಗಿ ಸಿಗಬಹುದು. ಒಂದಲ್ಲ ಎರಡೂ ಅಲ್ಲ ನಿಜ ನಿಜ ಅಷ್ಟು ಭುಜವಳಾಗಿ ಕೇಸರಿಯನ್ನು ಏರಿ ಈ ಕಡೆಗೆ ಬಂದು ನನ್ನ ಮುಂದೆ ದಿಕ್ಕದಲ್ಲವರು ತೋರಿಸ್ತಾ ಇದೆ. ಹಲವು ರೀತಿಯಲ್ಲಿ ನಿನ್ನನ್ನು ಪ್ರಶ್ನೆ ನನ್ನದು ಏನು ನಾನು ಕಳುಹಿಕೊಟ್ಟಂತಹ ಶಂಕದುರ್ಗವನ್ನು ಯಾಕೆ ಹೊಂದಿದ್ದೇನೆ, ಈ ಕಡೆಗೆ ಯಾಕೆ ಸಾಗಿ ಬಂದೆ, ನಿನಗೂ ನನಗೂ ಏನು ದ್ವೇಷ?
ವರವನ್ನು ಕೊಟ್ಟೆಯ ಋಷಿ ಮುನಿಗಳನ್ನು ಪೀಡಿಸಿದೆಯ ನನ್ನನ್ನೇನು ಸಾಮಾನ್ಯರು ಎನ್ನುವ ಹಾಗೆ ಭಾವಿಸಿಕೊಂಡೆಯ ಅಯೋನಿದೆ ಅಷ್ಟಭುಜ ಸಿಂಹವಾಹಿನಿ ನಪ್ಪಲನ ಮೃತ್ ಅಂಚನೆ ಈ ಯಕ್ಷಗಾನದ ಹೈಲೈಟ್ಸ್ ವಿಡಿಯೋ ನಮ್ಮ ಚಾನಲ್ ಉಂಡು ಐತ ಲಿಂಕ್ ನಿಯಾನೆ ಡಿಸ್ಕ್ರಿಪ್ಷನ್ ಕೊರ್ದುಪ್ಪೆ ಮಾತಿರ್ಲ ಆ ವಿಡಿಯೋನ ತೂಲೆ ಸಪೋರ್ಟ್ ಮಲ್ಪಲೆ.
ಮಕ್ಕಳಾದಂತಹ ನಾವು ಕಂಡುಗಳಿಗೆ ಎನ್ನುವ ಹಾಗೆ ಲೋಕಮುಖದಲ್ಲಿ ಕಾಣಿಸಿಕೊಂಡವರು ಆತೆಯ ಅಪೇಕ್ಷೆಯಂತೆ ಕಾರವರ ಏಳಿಗೆಗಾಗಿ ಘೋರವಾದಂತಹ ಕಾರಣವನ್ನು ಸೇರಿಕೊಂಡೆವು. ತಪಸ್ಸಿನ ಮೂಲಕ ಕನಕಗರ್ಭವನ್ನು ಮೆಚ್ಚಿಸಿಕೊಂಡೆವು. ನಮ್ಮ ತಪಸ್ಸಿಗೆ ಮೆಚ್ಚಿದಂತಹ ರಾಕಬರಾಜ ಮನೋವೇಗವನ್ನು ಕರುಣಿಸಿದ್ದಾನೆ. ಅಮರತ್ವ ಸಿದ್ಧಿ ಹೇಳದೆ ಒಂದು ಹೊರ ಯೋಗಿ ವರ್ಗರಿಗೆ ಸೌಂದರ್ಯ ದಂದಮಂ ವಕ್ರ ಕುಂತಳೆಯ ವಕ್ರಾಲೋಕನದ ಭಾವದ ಬಗೆಯನ್ನು ಚಂದನ ಸುಗಂಧಿನಿಯ ಚಂದ್ರಾಸ್ಯದ ಸಕಮಂ ಬಂದು ಗೆದುಟಿಯಳ ಬಂಧುರದ ಸಿಂಗರವನೇನೆಂದು ಬಣ್ಣಿಸಬಹುದು. ಇವಳ ಕಪ್ಪಾದ ಕೇಶ ಶೃಂಗಾರ ಭರಿತ ವೇಷ ನಳಿ ತೋಳುಗಳ ಪಾಶ ಮರೆಸಿ ತೆನ್ನಯ ರೋಷ ತಡೆದರೆನ್ನನು ಈಶ ಆಗಲೆನ್ನಯ ಸರ್ವನಾಶ. ನಳಿನ ಮುಖ್ಯರ ಸಕಲ ಸೃಷ್ಟಿಗೆ ಕಲಶವಿದು ರತಿರಮಣನ ವೈಭವದ ರತ್ನಕೋಶದು ರೂಪವ ರೈತರ ಶ್ರೀಗಲನೆ ಕಡಿದು
ನೀಡುವ ಈ ಕ್ಷಣದಲ್ಲಿ ರಕ್ತೇಶ್ವರಿ ಒಪ್ಪನ ಮನಸ್ಸಿಗೆ ಸಂಪೂರ್ಣ ಸಂತೃಪ್ತಿಯಾದ ಭಕ್ತರೇ ಮಿತ್ರಗಳ ಹೆಚ್ಚಿನ ಸೇವೆ ಸಂಕಲ್ಪವಸ್ತಲ್ಲೇ ಒಂದು ಮತ್ತೊಂದು ಮತ್ತಿತ್ತು ಹಕ್ಕಾಲೆ ಮಾತ್ರ ತುನಿಗೆ ಭೂಮಿಡಂತೆ ಮೂಲೆ ಶಾಲೆ ಆಲ ಬಾಲ ಸರ್ವ ಭಾಗ್ಯ ಕರುವೆ ಅದರೊಂದಿಗೆ ಮಕ್ಕಳಿಗೆ ಉದ್ಯೋಗದ ವ್ಯಾಪಾರ ವ್ಯವಹಾರಗಳು ಭೂಮಿಯ ನಮ್ಮನ್ನ ಕಲ್ಪನ ಪತ್ರಯ ಬಣ್ಣ ಲೆಕ್ಕ ಇನಿಕತ್ತು ಎಲ್ಲ ಗತ್ತು ಜೊತೆಗಾಲ ಸಾವಿರ ವರ್ಷ ಕುಟುಂಬಿಗಳ ಸುತ್ತ ಧರ್ಮದ ಬೇಡಿಯಾದ ಹೊರಡು ಮೇವು ನಲ್ಲರ ಭಾಗವತರೆ ಅವು ಕುಕ್ಕಡೆಗಾತ ಜೀರೆ ಸಾಧನೆ ತಪ್ಪಲ್ಲ ಅಪ್ಪನ ಪೂರ್ಣಾನುಗ್ರಹ ಒಂದಪ್ಪನ ಮತ್ತು ಜೊತೆ ಪತ್ತು ಬುದ್ಧಿಗೆ ಭಾಗವತರೆ ಅಂಜನೊಬ್ಬ ಪತ್ರಪ್ಪ ಜಗಳ ಮಲ್ಲ ಕೂಟೊಡಿತಂದು ಹಿರಿಯ ಕಿಲಮೊಡಿಸಾದ ಅನುಭವನು ಮನೆ ಒಂದು ಹಿರಿಯಗೆ ತತ್ವ ಪಂಚತ್ತಿಂಚಂದು ಪಂಡಗೊರನ್ನು ಪ್ರತಿಯವರಿಲ್ಲ ರಂಗುನು ಮೆಣಪಿಲೆ ಕಮಲ್ತಾರೆ ಅಪ್ಪನ ಮಹಿಮೆ ಪತ್ತು ಊರು ಫಲಪಿಲೆ ದೂರ ಅಂದೆ ನಿಖಿಲಗತ್ತೆ ಏನು ಮಾಯ ಕೊಡುತ್ತ ನಿಖಿಲಿ ಸೋಯೋಡತ್ತ ಪರತನ್ನು ಈತುವಲ್ಲ ನಿನ್ನಯ ದಾರಿ ನಿರೀಕ್ಷೆಯಲ್ಲಿ ಇದ್ದವಳು ನಾನು ಕೈಗೊಂಡಂತಹ ರಾಕ್ಷಸ ಮೇಧದ ಕೊನೆಯ ಬಳಿ ರಾತ್ರಿರ್ದು ಪುಲ್ಯ ಮುಟ್ಟ ಕಣ್ಣು ತುಂಬ್ಕೊಂಡು ಯಕ್ಷಗಾನ ತೂಪಿನಲ ಒಂಜಿ ಖುಷಿ ಪುಲ್ಯ ಆಯ್ನನೆ ಆಟ ಮುಗಿಂಡಿ ಮಾತೆರ್ಲ ಅಕ್ಕಲಕ್ಕಲೆನ ಇಲ್ಲಡೆ ಪಿದಾಡಿಯರಿ ನಮಲಾ ಪಿದಾಡಿಯ ಈ ಒಂಜಿ ಯಕ್ಷಗಾನ ವಿಡಿಯೋನು ದೆಪ್ಪೆರೆ ಅವಕಾಶ ಮಲ್ತುಕೊರ್ನ PFC ತಂಡಗು ಸಾರ ಸೋಲ್ಮೆಲು ಅಂಚನೆ ಈ ವಿಡಿಯೋ ಚಿತ್ರೀಕರಣಗ ಸಹಾಯ ಮಲ್ತಿನ ಧನು ಕೊಡ್ಡೆ ಮಿಸ್ಟರ್ DSLR ಮುಕ್ಕಲೆಗ್ಲ ಸೋಲ್ಮೆಲು ಅಪಗಂಡ ಈ ವಿಡಿಯೋನು ಇಡೆಗೆ ಮುಗಿತೊಂದುಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಲ್ಪಂದಿನಕ್ಲು ದಯ ಮಲ್ತು ಸಬ್ಸ್ಕ್ರೈಬ್ ಮಲ್ಪಲೆ ಬೆಲ್ ಐಕಾನ್ ಪ್ರೆಸ್ ಮಲ್ಪಲೆ